ಚಾವಡಿ ಪಂಪಿನ ಸಂಸ್ಥೆ ಆದ 21 ವರ್ಷ ಆಯ್ಕ ಇನಿ ಈ ಕಾರ್ಯಕ್ರಮ ಅಂತದ್ದು ಅವಳ ದುಬೈಡಿತ್ತಿನ ನಮ್ಮ ನಾಟಕ ಸಂಸ್ಥೆಗೆ ಮರ್ಯಾದೆ ಕೊಟ್ಟು ಅಲ್ತ ನಾಟಕವನ್ನು ಮೂಲ ಮಲ್ಪವನ ಒಂಜಿ ಕಾರ್ಯಕ್ರಮವನ್ನು ಮಲ್ಪೊಂದಿನ ರಂಗಚಾವಡಿ ಸಂಸ್ಥೆ ದೂರದ ಊರುಡುತ್ತಿನ ಏನನ್ನು ಲೆತ್ತದು ಈ ಒಂಜಿ ಭಾರಿ ಪರ್ವದ ಒಂಜಿ ಮರ್ಯಾದೆ ಗೌರವ ಸನ್ಮಾನ ಇಂಜಿನ ಪಂಪರ ಅವಿನಿಗೆ ಮಲ್ತು ಕೊರಿಯಾರು ಐಕ್ಯ ಮುಖ್ಯ ಕಾರಣೀಕರ್ತರಾಯನ ಭಾಳ ಜಗನ್ನಾಥ್ ಶೆಟ್ಟರು ಪಾಲ್ ಅಂಚನೆ ನಮ್ಮ ಕಿಶೋರಣ್ಣೆ ಆಯ್ತು ಬಿರಿಟ ಮಸ್ತ್ ಜನ ಉಳ್ಳೇರು ನವನೀತಣ್ಣೆ ಅಂಜನ ಮಸ್ತ್ ಜನ ಉಳ್ಳೇರು ಆಗಲೇ ಮಾತ್ರ ಎನ್ನ ಉಡಲ್ ಜನ ಸೊಲ್ಮೇಲೆ ಸಂದವರೆ ಅನ್ನ ಬಯಕೊಂಡಿಲ್ಲ ಈತ ಮಾತ್ರಕ್ಕೆ ಈ ಸನ್ಮಾನ ಎಂಚನಿಗಳು ಮಲ್ತಾರ ಇನಿ ಎಂಕಲ ಎನ್ನ ಉಡಲಿಗಳ ಮಲ್ತಾರ ಅವೇನು ಯಾರು ಕೊಣದು ಎಂಚಿನನಿಗಳು ಇತ ಏನನ್ನು ಒಂಜಿ ಸಾಂಸ್ಕೃತಿಕ ರಾಯಭಾರಿಯಿಂದ ಲೆಪ್ಪರ ಆಯ್ಕೆ ಕಾರಣೀಕರ್ತರೇನ ಇವೇಡು ಉಪ್ಪುನ ಕನ್ನಡ ಬಗ ತುಳುವೆರು ಅಗಲೆಗೆ ಒಂಜಿ ಪಾಲ ಇತ್ತು ಸಂದವೆ ರಟ್ಟಿನ ಪಾಲು ಎನ್ನ ಅಮ್ಮ 72 ವರ್ಷ ಆಗಿದ್ದಾರೆ ಇಲ್ಲವಿಲ್ಲರು ಅದೇ ಬಲೆಯಾಗಿ ಏನನ್ನು 1 ತಿಂಗಳು ತುಂಬುದು ಪೆತ್ತದು ಕಷ್ಟಪಟ್ಟು ತಾಂಕಿದಿನ ಎನ್ನ ಅಮ್ಮ ಅರ್ಣಮಟ್ಟೆಯಲ್ಲಿ ಕೊಂಡಪಾಡುವೆ ಒರಿನವಂತ ಇತ್ತ ಬಂಡಿರು ಬಿಜಿ ಪಾಲು ಬಂಡಿರು ಅಂಜನೆ ವಿವೇಕ ರೈಗಳು ಬಂಡಿರು ಯಾನು ಇಂಚಿನ ಕೆಲಸ ಮಲ್ಪನ ಐಕಿಂಗ್ ಬೆರಿತಡ ಸಹಾಯ ಮಲ್ದನ ಏನ ಬಿಡದಿ ಉಷಾ ಅಲ್ಲ ಮಟ್ಟೆಲಿಗಳ ಪಾಡುವೆ ಒರಿನೇನು ಮೂಲು ನಿಗಲಿಗೆ ನಾನು ಪಟ್ಟದು ತುಳು ಬಾಂಧವರಿಗೆ ನಿಗಲಿಗೆ ಪಟ್ಟದು ಸಂಪೂರ್ಣ ಅವು ನಿಗಲ್ನ ಆಶೀರ್ವಾದದ ಮಿತ್ತು ಸಂಪೂರ್ಣ ಜನಸ್ತೋಮದ ಮಾನಸಿಕ ಆಶೀರ್ವಾದ ಮಿತ್ತು ಅವು ಎಂಗೆ ಸನ್ಮಾನ ತಿಗಣಪಣಿಗೆ ಎನ್ನದು ಅವನ ಸಂತೋಷಗಳು ಸ್ವೀಕಾರ ಮಾಡ್ತಾನೆ ಗಮ್ಮತ್ ಕಲಾವಿದರು ದುಬೈ ಕೆಲವು ವರ್ಷದ నుంచి ಗಮ್ಮತ್ ಕಲಾವಿದರು ದುಬೈ ಆಯ್ತು ಅಧ್ಯಕ್ಷರಲ್ಲಿ ಮಾತು ಬೈದರು ನಮ್ಮ ಬಂಗೇರು ಹರೀಶ್ ಬಂಗೇರ ಆಯಕ ಪ್ಯಾಟ್ರನಲ್ಲರು ಅಂಜನೆ ಮಾಜಿ ಅಧ್ಯಕ್ಷರು ಏನಾರು ವೇಷುಳ್ಳರು ನಮ್ಮ ಸುವರ್ಣ ಸತೀಶ್ ಪೂಜಾರನ ಬಿಡದಿ ಅಂಜನೆ ವಾಸು ಶೆಟ್ಟರು ವಾಸಣ್ಣೆ ಹಿರಿಯ ಸದಸ್ಯ ನಮ್ಮ ಸಮಾಜದ ಒಂದು ಹಿರಿಯ ಸದಸ್ಯ ವಾಸು ಶೆಟ್ಟರು ಅಂಚನೆ ವಿಶ್ವನಾಥ್ ಶೆಟ್ಟರು ಇತ್ತದ ಅಧ್ಯಕ್ಷರಾಯನ ಕಿರಣ್ ಶೆಟ್ಟರು ಮೊಗಲು ಮಾತ್ರ ಅವು ಏತು ಬಂಗೋಡು ನಾಟಕ ಮಾತೊಂದು ಪಂಡ್ರ ನೀವು ನಂಬಾಯರು ಎಂಕ್ ದುಬೈ ಅಬುದಾಬಿ ಪವರೇ 1.25 ಗಂಟೆ ತಾಗಂಡ ಡ್ರೈವಿಂಗ್ ಮತ್ತೊಂದು ದುಬೈದು ಶಾರ್ಜಾ ಪೋಡಂಡ ಆಗಲೇ 2.5 ಗಂಟೆ ತಾಗೊಂಡು ಅವು ಉಪ್ಪುನು 10 ನಿಮಿಷ ತಾಗಿ ಈತ ಬಂಗ ಮತ್ತೊಂದು ಶಾರ್ಜಾ ದುಬೈ ಶಾರ್ಜಾ ಪಣದ ಒಂಜಿ ಕಲಾವಿದ ಒಂಜಿ ಕೋಡಿ ಹಿಡಿದು ಕೊಡೊಂಜಿ ಕೋಡಿ ಹೋದು ಪ್ರತಿ ವರ್ಷದ ಒಂಜಿ ನಾಟಕ ಪ್ರಾಕ್ಟೀಸ್ ಮಲ್ತದ್ದು ಪ್ರತಿ ವರ್ಷ ಒಂದು ನಾಟಕ ಪ್ರದರ್ಶನ ಮಲ್ತೊಂದು ಗಮ್ಮತ್ ಕಲಾವಿದರು ದುಬೈ ಆಗಲೇ ಮಲ್ಲ ಚಪಳ ಕಟ್ಲೆ ಬಂದಿದ ಬಡವುದು ಬೆಂದ್ರೆ ಬಂದ ಮಾತ ಈ ನಮ್ಮ ಜನಗಳು ಇಂಚಿನ ಒಂದು ಕಾರ್ಯಕ್ರಮ ಮಲ್ಪಟ್ಟು ಏತು ಬಂಗಾರ ನಿಂಗೆ ಗೊತ್ತುಂಟು ವಿಶ್ವನಾಥ್ ಶೆಟ್ಟರು ಆಯ್ತು ಬೆನ್ನೆಲುಬು ಅದರ ಪಲೆ ಕರ್ನಾಟಕ ಮೊದಲೇರು ಆಗ ಮಸ್ತು ಸಾಮಾಜಿಕ ಕಾರ್ಯಕ್ರಮ ಮಲ್ತೊಂದು ಕರ್ನಾಟಕ ಶೆಟ್ಟರು ಅದರ ಮೆಗ್ಗೆ ವಿಶ್ವನಾಥ್ ಶೆಟ್ಟರು ರಾತ್ರಿ ಪಗಲಿನಂತ ಬರೋರು ಸುಂದುವೇರು ಒಂದನ್ನು ಮಾತ್ರ ನಾಟಕ ಮಲ್ತದ್ದು ಒಂಜಾತು ದೊಡ್ಡ ಕಲಶ ಮಲ್ತದ್ದು ಮೂರು ಬೆಟವೇತ ಸಂಸ್ಥೆಯಲ್ಲೇ ಕೊಡೊಂದುಲೇರಾರು ನಮ್ಮ ಹ್ಯಾಂಡಿಕ್ಯಾಪ್ ಸೆಂಟರ್ ವೃದ್ಧಾಶ್ರಮವು ಎಷ್ಟೋ ಸುಧಾರಣ ಒಂದು 80 ಲಕ್ಷ ರೂಪಾಯಿ ಇದಮಟ್ಟ ಕೊರಿಯರಾರು ಕಲೆಕ್ಟ್ ಮಾಡ್ತದ್ದು ವಿಶ್ವನಾಥ್ ಶೆಟ್ಟರು ಬೇಕಾಗ ಗ್ರೂಪು ಈ ನಮ್ಮ ಗಮ್ಮತ್ ಕಲಾವಿದರ ಗ್ರೂಪು ಹರೀಶ್ ಬಂಗಾರ ಗೊತ್ತುಂಡು ಆರು ಮಲ್ಲ ಒಂಜಿ ಡೋನರ್ ಆಯ್ತಾ ಸೊ ಇಂಥ ಒಂದು ಎಂಟೆ ಕೆಲಸ ಮಾಡಿದ ಒಂದು ಸಂಘ ಸಂಸ್ಥೆ ನಮ್ಮ ಗಮ್ಮತ್ ಕಲಾವಿದರು ಇನ್ನು ಬಾರಿ ಪೊರ್ಲು ಕಂಡದ ಒಂದು ನಾಟಕವನ್ನು ನಿಗಲ ಎದುರು ಮಲ್ತೊಂದುಲೆ ಯಾನು ಮಾಮಲ್ಲ ಸಾಧಕೆ ದಾದಾವಾಗಿ ಗೊತ್ತಿದ್ದ ಮಾತ ಪಂಡಿತರು ಆಂಡ ಯಾನು ಎಡ್ಡ ಸಂಘಟನೆ ಎಂಟು ಏರ್ಲ ಒಂದು ತುಳು ಕನ್ನಡ ಪಾತ್ರೆಡ ಇಮಿಡಿಯೇಟ್ಲಿ ఆయన ಪುದರ್ ఆయన ಟೆಲಿಫೋನ್ ನಂಬರ್ಗೆ ತಂದು ನನ್ನ ಮೊಬೈಲ್ ಪಾಡೋಣ ఆయన ಏನಡ 24 ಕನ್ನಡದ ಗ್ರೂಪ್ ಉಂಡು 16 ಬಣ್ಸಂಗದ ಗ್ರೂಪ್ ಉಂಡು 42 ತುಳು ಕೂಟದ ಗ್ರೂಪ್ ಉಂಡು ತುಳು ಏನಡ ಒಟ್ಟು 187 ಗ್ರೂಪ್ ಉಂಡು ವಾಟ್ಸಪ್ ಅಂಚದ ಪನಗ ಒಂಜಿ ಜನಗಳಿನಾಯ್ತು ಸೇರೋ ಒಂದು ನಮ್ಮ ಇಂಚಿನ ಕಾರ್ಯಕ್ರಮ ತಂಡಲ್ಲ ಅವೇನು ಕೂಡಲೇ ಮಾತ್ರ ಮುಟ್ಟಾನ ಒಂಜಿ ಶಕ್ತಿ ಏನಡ ಉಂಡು ಪಡ್ಕೊಂಡ್ರೆ ತುಂಬ ಸಂತೋಷವನ್ನು
ಹೆಚ್ಚು ಪಾತ್ರ ಹೋಗಿ ದೇಗನಾಗ ನಾಟಕದವರ ವಿನ್ನಗಳು ಯಾನ್ ಎನ್ನ ಕೆಬಿಟೆ ಪಂಚನ ಪಂಚರಿಯ ಸನ್ಮಾನ ಮಾತ್ರ ಮಲಮಲ ಪಾತ್ರದಲ್ಲಿ ಭಾರಿ ಪಾತ್ರದಲ್ಲಿ ಎಂಗಳು ನಾಟಕದವರ ಬದಲಿ ಎಂಗಳು ಯಕ್ಷಗಾನದವರ ಬದಲಿ ನನ್ನ ಪಾತ್ರಗಾರ ಬಡಿಯ ಅಂಚಿನ ಮಸ್ತ್ ಒಳ್ಳೆಯದು ಒಂದು ಟೈಮು ಹೆಂಗೆ ಯಾನ್ లేదు ಒಂದು ಅತಿಥಿ ಹಿಂಗೆ ಕನ್ನಡದ ಭಾಷಣ ಅಲ್ಪನ ಹೆಂಗೆ ವಾಟ್ಸಪ್ ಮೆಸೇಜ್ ಬರೋದು ಹೆಂಗೆ SMS ಬರೋದು ಟೆಲ್ ದಟ್ ಪ್ರೊಫೆಸರ್ ಸ್ಟಾಪ್ ಇಸ್ ಕನ್ನಡ ಸ್ಪೀಚ್ ಪಂಡು ಮೆಸೇಜ್ಗಳ ಪಂಡಲ್ಲ ಉಳ್ಳೇದು ಇನ್ನಾಗ ತುಳು ಕನ್ನಡ ಪಂಡ ಇನ್ನಿತ ಜನಗಳಿಗೆ ಇಂಗ್ಲೀಷ್ ಕಲ್ತನೆಗಳಿಗೆ ಒಂದು ನಮನಿ ಎಂಚಿನ ಒಂದು ವೈರಾಗ್ಯ ಆಯಿತು ತುಳು ಕನ್ನಡ ಪಂಡ ಎಂಕಲ್ಲಿಗೆ 10 ಬಂದಿನ ಒಂದು ಈತ ಒಂದು ಕಾಲ ಕಟ್ಟೋಗಿ ನಾವು ಬತ್ತು ಮುಟ್ಟುದ ಎಂಟು ತುಳು ಕನ್ನಡ ಪಂಡ ಏನು ನೆಚ್ಚರಿಡುವುದು ಎಂಕ ಅಂಚೆ ಪನ್ನೆಗಳೇ ಪನ್ಪೆ ನಮಗ ಎಂಕುಲು ಕನ್ನಡ ಕಲ್ತದ್ದು ಎಂಕುಲು ತುಳು ಕಲ್ತದ್ದು ಮಿತ್ತು ಬರ್ತದ್ದು ಮಲಮಲ್ಲ ಹುದ್ದೆಗೆ ಹೋದು ಮಸ್ತ್ ಕಾರ್ಯಕ್ರಮಲ್ಲ ನಿಗಲಿಗಿಟ್ಟ ಬರ್ತದ ಇಮಿಡಿಯೇಟ್ಲಿ ಕೆಲಸ ಕೊಡೋಣ ಎಂಕುಲು ಎಂಜಿನ ಕೆಲಸ ಮಾಡ್ತಾನ ಐಟಸ್ ನಿಗಲಿ ಕೆಲಸ ತಿಳ್ಕೊಂಡು ಐಟಸ್ ನಿಗಳು ಜನವಾಪಾರ ಪಂಡ ಅಂಚೆ ತುಳು ಕನ್ನಡ ನಮ್ಮ ಸಂಸ್ಕೃತಿ ನಿಗಳು ಮದರ್ಪುರ ಬಲ್ಲಿ ಪಂಪಿನ ಒಂದು ಮೆಸೇಜ್ ನಾನು ಯುವಜನಾಂಗ ಕೊರೊಂದಿಲ್ಲ ತುಳು ಕನ್ನಡ ಜಾಗ ಮಣ್ಣಾಗ ಯಾನ್ ಮಸ್ತ್ ಬಂಗೊಂಡು ಮಿತ್ತು ಬರ್ರಿ ಯಾನ್ ಒಂದು ಚಡ್ಡಿಲ ಒಂದು ಅಂಗಿಲ ಒಂದು ಬೊಂಬಾಯಿ ಬರ್ತೀನಿ ಮೂಲ ಯಾನ್ ಪೆರಡು ಹೈಸ್ಕೂಲ್ SSC ಮಂತದ್ದು SSC ಅನ್ನಲ್ಲ ಏನಾದ್ರು ಮಸ್ತ್ ಉಚ್ಚಾರ ಜೋಕುಲ್ಲ ಇರ್ತಾರೆ ಮಹೇಶ್ ಡಾಕ್ಟರ್ ಆಗಲಿ KMC ತಾರನಾಥ್ ಶೆಟ್ಟಿ ಆ ರೀತಿ ವಿಜಯ ಬ್ಯಾಂಕ್ ಮಲ್ಲ ಒಂದು ಆಫೀಸರ್ದಲ್ಲಿ ಮಾತ್ರ ಫಸ್ಟ್ ಸೆಕೆಂಡ್ ಬರುವಂತಾರೆ ಯಾನ್ ಲಾಸ್ಟ್ ಬೆಂಚಿದೆ ಅಣ್ಣ ಶಾಲೆ SP ಆದ ಇಲೆಕ್ಟ್ ಆಗ್ತೀನಿ ಯಾನ್ ಮಾತ್ರ ಶಾಲೆ SP ಆದ ಒಂಜಿ ಚಟ್ಟಿ ಒಂಜಿ ಅಂಗಿ ಬರ್ತದೆ ಮುಂಬೈ ಹೋದು ಹೋಟೆಲ್ ಕೆಲಸ ಮಾಡ್ತದೆ ಯಾನು ಉಲ್ಲದ ಕಣ್ಣ 5 ಗಂಟೆಗೆ ಕಾಲೇಜಿಗೆ ಹೋದು ಅವೇ ಕಾಲೇಜಿಗೆ ಯಾನು ಯೂನಿವರ್ಸಿಟಿ ಸೆನೆಟಿಗೆ ಬಾಂಬೆ ಯೂನಿವರ್ಸಿಟಿ ಸೆನೆಟಿಗೆ ಯಾನು ಸಿಗಟ್ಟಾಯ ಅವೇ ಕಾಲೇಜಲ್ಲಿ ಯಾನು ಎಡ್ಡ ಪುತ್ರಲ ಕಾಣುತ್ತೆ ಹೋದಾಗಳು ಅವೇ ಹೋದ ಕಾಲೇಜ್ ಕಾಮರ್ಸ್ ಆ್ಯಂಡ್ ಎಕನಾಮಿಕ್ಸ್ IT ಯಾನು ಗ್ರಾಜ್ಯುಯೇಷನ್ ಮಾಡ್ತದೆ ಗ್ರಾಜ್ಯುಯೇಷನ್ ವರ್ಷನೇ ಕಾಲೇಜ್ ಗೊತ್ತು ಕಟ್ಟದೆ ಊರೆಲ್ಲ ಕಟ್ಟಿ ಅವೇ ಮಾತು ಬಿಡ್ತು ಅವು ಮಾತನ್ನ ಬಂದು ಮರಳು ಯಕ್ಷಗಾನ ಆಟ ನಾಟಕ ಬಂದ ನಂಗೆ ಮರಳು ಈ ಮರಳನ್ನ ಮಾತ್ರ ಬಿಡ್ತು ಯಾನು 7 ಕಡಲು ದಾಟದು ಅಬುದಾಬಿ ದುಬೈ ಬೇಡ ಅಂಡ ಅವ್ರು போய்ಬೇಕಲ್ಲ ಈಗ ಮರಳು ತಾಗಣ ಅವ್ರು ಹೋದು ಬಂಟರ ಸಂಘ ಕನ್ನಡ ಸಂಘ ತುಳುಕೂಟ ಪೂರ ಆಯ್ತಾ ಪಿರೋಡ್ ಬೈಪರ್ಸನ್ ಅಂತೆ ಅಂಡ ಯಾನು ಹಾಳಾಗ್ತಿದ್ದಿ ಸಂಘ ಸಂಸ್ಥೆದ ಕೆಲಸ ಮಾಡ್ತೀನಿ ಏಲ್ಲ ಹಾಳಾಗ್ತಿದ್ರು ಮಟ್ಟ ಏಲ್ಲ ಹಾಳಾಗ್ತಿದ್ರು ಸಂಘ ಸಂಸ್ಥೆಯ ಕೆಲಸ ಮಾಡ್ತಿಟ್ಟು ಉದ್ದಾರಣೆ ಆಗ್ತಾರೆ ಕಾಸು ಮಲ್ಪರ ಒಂದು ಬಟ್ ಕುದಾರ ಹಾಕೊಂಡು ನಿಗಲಿಗೆ ಕೊಡ್ತಾರೆ ಕೆಲಸ ನೀವು ಮಲ್ಕೊಂಡು ಲೀವ್ ಮಾಡೋದು ಸೊ ಇಂಥದ್ದು ನನಗ ಸಂಘ ಸಂಸ್ಥೆಯ ಕೆಲಸ ಮಲ್ತಿನಾಗಲಿ ನಿಮಗೆ ಏಪಲ್ಲ ನಿಗಲಿಗೆ ಬೆರಿ ಸಟ್ಟಿದಾಗಲಿ ಸಪೋರ್ಟ್ ಮಾಡ್ಕೊಡು ಆಯ್ತು ಸಂಘ ಸಂಸ್ಥೆಯ ಕೆಲಸ ಮಾಡಿದ್ರೆ ಏಲ್ಲ ಹಾಳಾಪಿಗೆ ಸಂಘ ಸಂಸ್ಥೆಯ ಕೆಲಸ ಮಾಡಿದ್ರೆ ಇವ್ರು ಮೊಕ್ಕಲ್ಲ ಆಗಲ್ಲ ಬೆರಿ ತಟ್ಟು ಇದಕ್ಕೆಲ್ಲ ಕೊಡ್ದೆವು ಅಥವಾ ಊರದ ಜನಕರು ಆಯಾ ಉದ್ಯೋಗ ಇದೆಯಾ ಮಲ್ತೊಂದಿಲ್ಲ ಕೆಲವರು ಅಂತಾರೆ ಆಯಾ ಮರಳಿಯ ಮಲ್ತೊಂದಿಲ್ಲ ಇಂಚ ಮಾತ ಪಂಡೆರಡದ ಸಂಘ ಸಂಸ್ಥೆಯ ಕೆಲಸ ಮಾಡ್ಕೊಂಡು ನಮ್ಮ ಉಂಟದ ಇನಿಮುಟ್ಟ ಮಲ್ತನೇ ಉಳ್ಳ ಇನ್ನಿಗೆ ಆ ಪ್ರಯುಕ್ತ ನಿಗುಡು ಬೆರಿತಡದೀನಿ ಸನ್ಮಾನ ಮಾಡ್ತಾರೆ ಆ ಸನ್ಮಾನ ಮಂತ್ರಿನ ಯಾನು ಸಂತೋಷ ಸ್ವೀಕಾರ ಮಾಡ್ಕೊಂಡೆ ಯಾನು ಎಂಚಿನೇ ಉಪ್ಪಾಡು ನಿಗಳು ಜಾಗೃತದ ಗಂಟೆನೇ ಎನ್ನ ಕೆಕ್ಕಿಲಿನ ಕಟ್ಟಲು ಗುರಿಯಾಡು ಯಾಪ ಮುಟ್ಟ ಎನ್ನ ಉಸಿರು ಉಂಡ ಆನೆ ಮುಟ್ಟ ಯಾನು ತುಳು ಕನ್ನಡ ಕೆಲಸ ಮಲ್ಪೇಪಂಕನ ಪಾತ್ರ ನಿಗಳು ಕಾಣುದು ಕಾರ್ಯಕರ್ತರಿಗೆ ಮಾತ್ರ ಕುಡಲ ಸ್ವಲ್ಮಿನ ಸಂದಾದ ಎನ್ನ 2 ಪಾತ್ರ ಉಂಟವೆ ಜೈ ತುಳುನಾಡು.